ಕೇರಳದಲ್ಲಿ ಮುಂಗಾರು ಮಳೆ ತೀವ್ರವಾಗಿದ್ದು ಸಾಕಷ್ಟು ಕಡೆ ಕರಾವಳಿ ನೀರೊಳಗೆ ನಾಪತ್ತೆಯಾಗಿದೆ. ಎರ್ನಾಕುಲಂ ಸುತ್ತಮುತ್ತ ಮನೆಯೊಳಕ್ಕೆಲ್ಲ ಕಡಲು ದಾಳಿ ಮಾಡಿದೆ. ಇಡೀ ಎರ್ನಾಕುಲಂ ಜಿಲ್ಲೆಯು ಮಳೆ ನೀರಿನಲ್ಲಿ ಒದ್ದೆಮುದ್ದೆಯಾಗಿ ಒಣಗಿಸಿಕೊಳ್ಳಲು ಸ್ಥಳವೇ ಇಲ್ಲದಂತಾಗಿದೆ. ಎರ್ನಾಕುಲಂ ಜಿಲ್ಲೆಯ ಕಡಲ ಬದಿಯಂತೂ ಕಡಲೊಳಕ್ಕೆ ಸೇರಿಕೊಂಡಿದ್ದು ಆ ಕಡೆಯ ಎಲ್ಲಾ ಮನೆಗಳ ಒಳಕ್ಕೆ ಕಡಲ ನೀರು ನುಗ್ಗಿದೆ. ಮೀನುಗಳು ಓಡಾಡಿದರೂ ಹಿಡಿದು ಅಡುಗೆ ಮಾಡಲು ಅಡುಗೆ ಮನೆಯೇ ಇಲ್ಲವಾಗಿದೆ. ಕೇರಳ ಸರ್ಕಾರ, ಜಿಲ್ಲಾಡಳಿತಗಳು ಜನರನ್ನು ಗುಡ್ಡದೆಡೆಯ ತಾತ್ಕಾಲಿಕ ಪರಿಹಾರ ನೆಲೆಗಳಿಗೆ ಸ್ಥಳಾಂತರ ಮಾಡಿದೆ. ಸಾಮಾನ್ಯ ಜನರ ಸಾಕಷ್ಟು ದಿನಬಳಕೆಯ ವಸ್ತುಗಳನ್ನು ಕಡಲು ಎತ್ತಿಕೊಂಡು ಹೋಗಿರುವುದಾಗಿ ತಿಳಿದುಬಂದಿದೆ. ಕೇರಳದೆಲ್ಲೆಡೆ ಮಳೆ ಜೋರಾಗಿದೆ. ಅದರಲ್ಲೂ ತೆಂಕಣ ಕೇರಳದಲ್ಲಿ ಕೂಡ ಸುರಿ ಮಳೆ ಸುರಿದು ಎಲ್ಲೆಲ್ಲೂ ನೀರೇ ಇದ್ದರೂ ಕುಡಿಯಲು ತೊಟ್ಟು ನೀರಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. 500ಕ್ಕೂ ಹೆಚ್ಚು ಮನೆಯಲ್ಲಿ ಉಪ್ಪು ನೀರು ನುಗ್ಗಿದರೆ ಸಾವಿರಾರು ಮನೆಗಳಿಗೆ ಮನೆಯ ನೀರು ನುಗ್ಗಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ.